ಸಾರ್ವಜನಿಕ ಗಣೇಶೋತ್ಸವಲೇನು ನಡಪಾವನ ಸಂದರ್ಭಡ್ ಪೂರಾ ರೀತಿದ ಜಾಗ್ರತೆ ಕ್ರಮಲೇನು ದೆತ್ತುನೋಡು ಒವ್ವೇ ರೀತಿದ ಅಹಿತಕರ ಘಟನೆಲು ನಡಪಂದಿ ಶಾಂತಿಯುತ ಗಣೇಶೋತ್ಸವನ ನಡಪಾಯರ ಆಯಾ ಸಮಿತಿಲು ಜವಾಬ್ದಾರಿ ದೆತ್ತುನೋಡು ಪಂದು ಪುತ್ತೂರು ಪೇಂಟೆದ ಪೊಲೀಸ್ ಠಾಣೆದ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಮೇರು ಪಂತೆರು. ಪೇಂಟೆದ ಪೊಲೀಸ್ ಠಾಣೆಡು ಬೇತೆ ಬೇತೆ ಗಣೇಶೋತ್ಸವ ಸಮಿತಿಯಲ್ಲಿನ ಮುಖಂಡರೇ ಸಭೆಟ್ಟು ಆರು ಮಾಹಿತಿ ಕೊರಿಯರು. ಗಣೇಶೋತ್ಸವ ನಡಪಾವನ ಕಡೆಟ್ಟು ತೂತೆಕ್ಕವನ ವ್ಯವಸ್ಥೆ ಉಪ್ಪೋಡು, ಪೆಂಡಾಲ್ ಸುರಕ್ಷಿತದೊಟ್ಟಿಗೂ ಸಮರ್ಪಕ ಬೊಳ್ಪುದ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ ಉಪ್ಪೋಡು, ಸಿಸಿ ಕ್ಯಾಮರಾಲೇನು ದೀವೋಡು ಪಂದು ಪಂಡೆರು. ಈ ಸರ್ತಿ ಗಣೇಶೋತ್ಸವಗ ಸಂಬಂಧಪಟ್ಟಂಚ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬೊಕ್ಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಲೇರ್ದೆ ನೇರ ಸೂಚನೆಲು ಬೈದುಂಡು. ರಾತ್ರಿ 10 ಗಂಟೆಗೆ ದುಂಬು ಗಣೇಶೋತ್ಸವದ ಮೆರವಣಿಗೆ ಮುಗಿಯೋಡು. ರಾತ್ರಿ 10 ಗಂಟೆಡ್ದು ಕಾಂಡೆ ಆಜಿ ಗಂಟೆದ ಪೊರ್ತುಡು ಸೌಂಡು ಗಲಸಂದಿ ಲೆಕ್ಕ ಸರ್ವೋಚ್ಚ ನ್ಯಾಯಾಲಯದ ನಿಯಮನು ಪಾಲಿಸಾವಡು ಪಂದು ಪಂಡೆರು. ಆಯ್ನಾತ್ ಡಿಜೆಲೇನು ಗಲಸೊಚ್ಚಿ ಇಡೀ ರಾಜ್ಯೋರ್ಮೆ ದಕ್ಷಿಣ ಕನ್ನಡ ಜಿಲ್ಲೆಡು ರೀತಿ ನೀತಿ ಕಾನೂನೆಲೇನು ಪಾಲನೆ ಮಲ್ಪುನ ಜನಕ್ಕುಲುಲೇರು. ಆಡಂಬರದ ಅಂತಿನ ಭಕ್ತಿ ಪ್ರೀತಿಡ್ದು ದೇವರೇ ಸೇವೆ ಮಲ್ತಂಡ ಐತ ಫಲಾಲ ತಿಕ್ಕೊಂಡು ಈ ಕಾರಣದ್ದು ನಿಯಮೋಲಿನ ಪಾಲನೆ ಶಾಂತಿಯುತವಾದುಪ್ಪಡು. ಗಣೇಶೋತ್ಸವ ಮೆರವಣಿಗೆಗೆ ಆದ್ಯತೆ ಕೊರಡು ಪಂದು ಆಂಜನೇಯ ರೆಡ್ಡಿ ಮೇರು ವಿನಂತಿ ಮಲ್ತದೆರು. ಸಬ್ ಇನ್ಸ್ಪೆಕ್ಟರ್ ಸೇಸಮ್ಮ ನಿಯಮಾವಳಿಲೇನ ಬಗೆಟ್ಟು ಮಾಹಿತಿ ಕೊರ್ತೆರು. ಪೇಂಟೆದ ಠಾಣಾ ವ್ಯಾಪ್ತಿದ 15 ಕಡೆಟ್ಟು ಸಾರ್ವಜನಿಕ ಗಣೇಶೋತ್ಸವ ನಡಪೆರ ಉಂಡು. ಪೇಂಟೆ ಠಾಣಾ ವ್ಯಾಪ್ತಿದ ಗಣೇಶೋತ್ಸವ ಸಮಿತಿಯಲ್ಲದ ಗುರುಕಾರೆ ರಾಯನ, ದೇವಾನಂದಕ್ಕೆ, ಕುಮಾರ್ನಾಥ್, ಕೇಶವ್ ಭಂಡಾರಿ, ರಾಧಾಕೃಷ್ಣ ನಂದಿಲ, ರಾಜೇಶ್ ಬನ್ನೂರು, ಸುದೇಶ್ ಚಿಕ್ಕಪುತ್ತೂರು ನನ್ನಲಾತ ಜನಕಲು ನೆಟ್ಟು ಪಾಲ್ದೆ ತುಂದಿತ್ತೆರು. ಅದನ್ನು ದಯವಿಟ್ಟು ಈ ಹುಡುಗರ ಮಾತು ಕೇಳಿ ನೀವು ಅದನ್ನು ಇದು ಮಾಡ್ತಾರೆ ಹೋಗೋದು ಬೇಡ ಅಂತ ಮಾಡ್ತಾ ಇರೋ ಪದ್ಧತಿ ನಾವು ಒಂದು 10 ದಿನ ಕೆಲಸ ಮಾಡಿದ್ವಿ ಹೆಚ್ಚು ಕಡಿಮೆ. ಎಲ್ಲ ಕಡೆ ದೇವ್ರ ಕಡೆ ಹೋಗ್ತಾ ಇರ್ತಾರೆ, ಇವ್ರ ಪಾಡಿಗೆ ಅಲ್ಲಿ ಎಲ್ಲೂ ಹೋಗ್ತಾ ಇರ್ತಾರೆ. ನಾವು ಹೇಳೋದು ಇಲ್ಲಿ ಆ ಥರ ನಮ್ಗೆ ಆಗಲಿಲ್ಲ. ಅದು ನಾವು ಈಗ ಸ್ವಲ್ಪ ಈ ಸಲ ಡಿಜೆ ಕಲಿತಾರೆ. ಡಿಜೆ ನೆಕ್ಸ್ಟ್ ಸಲ ಬೇರೆ ಏನಾದರೂ ವ್ಯವಸ್ಥೆ ಚೆನ್ನಾಗಿರುತ್ತೆ ಕೇಳ್ಬೋದು, ಕೇಳುವಂಥ ಸಾಧ್ಯತೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟಾಗಿ ಏನಾದರೂ ಪರವಾಗಿಲ್ಲ, ದೇವರು ಇದರಿಂದಲ್ಲ, ಹಾಗಾಗಿ ಮಾಡಿದ್ರೆ ಬಹಳ ಒಳ್ಳೆಯದು. ಸೌಂಡ್ ಯಾರೋ ಕಡಿಮೆ ಮಾಡೋದಿಲ್ಲ. ಒಂದ್ಸಲ ಸೌಂಡ್ ಇಟ್ಟ ಮೇಲೆ ಅದನ್ನು ಕಡಿಮೆ ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲ ಕ್ರೌಡ್ ಇರ್ತದೆ, ಸೌಂಡ್ ಮತ್ತೆ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಅದು ನನಗೂ ಗೊತ್ತಿದೆ. 4 ವರ್ಷದಿಂದ ನಾನು ಎಲ್ಲಿ ಪ್ಲೇಸ್ ಇಡ್ತೀರೋ ಆ ಪ್ಲೇಸ್ನ ಸಂಪೂರ್ಣವಾಗಿ ಉಸ್ತುವಾರಿ ಎಲ್ಲ ಜವಾಬ್ದಾರಿಯನ್ನು ನೀವೇ ವಹಿಸ್ಬೇಕಾಗುತ್ತೆ. ಅದು ಕಾರ್ಯಕರ್ತರು ಇರಬೇಕಾಗುತ್ತೆ. ಕರೆಂಟ್ ವೈರ್ ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತ ನೋಡಬೇಕಾಗುತ್ತೆ. ಅದಕ್ಕೇನಾದ್ರು ಶಾರ್ಟ್ ಆಗೋದ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತ ನೋಡಬೇಕಾಗುತ್ತೆ. ಮತ್ತು ಅಲ್ಲಿ ಅಗ್ನಿಶಾಮಕ ಫೈರ್ ಸೇಫ್ಟಿ ಏನೇನಿದೆ ಅದನ್ನೆಲ್ಲ ನೀವು ಮಾಡ್ಕೊಂಡು ಅದನ್ನು ಮಾಡಬೇಕು. ಆಮೇಲೆ ದೊಡ್ಡದಾಗಿ ಬ್ಯಾನರ್ ಹಾಕಿರ್ತೀವಿ. ಯಾವುದೇ ಬ್ಯಾನರ್ ಹಾಕಿದ್ರು ಯಾರೋ ಬ್ಯಾನರ್ ಹಾಕಿದ್ರಪ್ಪ ಅಂತ ಖುಷಿ ಆಗ್ತದೆ. ಇನ್ನೊಬ್ಬರು ಬೇಜಾರಾಗೋ ರೀತಿಯಲ್ಲಿ ಬ್ಯಾನರ್ ಆಗುತ್ತೆ. ಅದ್ರಲ್ಲಿ ಪಾಯಿಂಟ್ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿದೆ. ಆ ಬ್ಯಾನರಲ್ಲಿ ಇನ್ನೂ ಬೇರೆ ಧರ್ಮದವರು ಸಹ ಬರಬೇಕು ಅಥವಾ ಆ ಬ್ಯಾನರ್ ಬರೋದು ಖುಷಿ ಪಡ್ಬೇಕು. ಇನ್ನೊಬ್ಬರಿಗೆ ಬೇಜಾರಾಗೋ ರೀತಿಯಲ್ಲಿ ಯಾರು ಎಲ್ಲ ದೊಡ್ಡವ್ರು ಇದ್ರೆ ಯಾರು ಸಹ CC ಕ್ಯಾಮ್ರಾಗಳನ್ನ ಒಂದು ಮಟ್ಟಿಗೆ ಹಾಕಂತ ಬಹಳ ಇನ್ನೊಬ್ಬರು ಯಾರೋ ಬಂದ ಸರ್ ಹಿಂದಿನಿಂದ ಯಾರು ಕಿತ್ತರು ಮತ್ತೆ ಇನ್ನೇನು ಮಾಡಿದ್ರು ಕರೆಂಟ್ ಹೋಗಿ ಹಾಕಿದ್ರು ಅಂತ ಕಂಪ್ಲೇಂಟ್ಸ್ ಬರೋದಕ್ಕಿಂತ ಮೊದಲೇ CC ಕ್ಯಾಮ್ರಾ ಆಕ್ಟಿವ್ ಆಗಿರುವಂಥ ಕಾರ್ಯಕರ್ತರು ಯಾರಿರ್ತಾರಲ್ಲ ಅಂಥವ್ರನ್ನ ಅದರ ಸೇಫ್ಟಿ ನೀವಲ್ಲಿ ಏನೋ ಒಂದು ಅದೇನಂದ್ರೆ 400-500 ಆಫ್ ಏನಾದ್ರು ಆ ಥರ ಮಾಡಿಬಿಟ್ಟು ಅವ್ರು ಖುಷಿಯಾಗಿ ಮಾತಾಡ್ತಾರೆ. ಮತ್ತು ಇಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಯಾವುದೇ ಸೌಂಡ್ ಇರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕಾನೂನು. ನಾವು ಸುಪ್ರೀಂ ಕೋರ್ಟ್ ಕಾನೂನಿಗೆ ನಾವು ಬೆಲೆ ಕೊಟ್ಟಿಲ್ಲ. 10 ಗಂಟೆಯಿಂದ 6 ಗಂಟೆಗೆ ಯಾವುದೇ ಸೌಂಡ್ ಇಲ್ಲ ಅಂತ ನಾವೆಲ್ಲ ಕಡೆ ವಿಚಾರ ಮಾಡಿ ಮತ್ತೇನು ಏನೋ ಡೌಟ್ ಇದ್ರೆ ಕೇಳಿ.